ಇದು ಈ ಮನೆತನ ಸಾಧಾರಣ 700ರಿಂದ 800 ವರ್ಷ ಹಳೆಯದಾದಂಥ ಮನೆತನ. 7 ಮಗನಿಗೆ ಇದೊಂದು ದೊಡ್ಡ ಮನೆ ಅಂತ ಒಂದು ಇತಿಹಾಸ ಇರುವಂಥ ಮನೆ ಅಂತ ಹೇಳಿ ಈಗಿರುವಂಥವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಪ್ರಶ್ನಾ ಚಿಂತನೆಯ ಮುಖಾಂತರ ಬಂದಂಥ ಒಂದು ವಿಷಯ. ನಮ್ಮ ರಕ್ಷಿತ್ ಶೆಟ್ಟಿ ಅವರ ತಂದೆಯ ಫ್ಯಾಮಿಲಿ. ಸೊ ಇದು ಅವರ ಮೂಲ ಮನೆ. ರಕ್ಷಿತ್ ಶೆಟ್ಟಿ ಅವರ ಮೂಲ ಮನೆ, ಅವರ ತಂದೆಯ ಮೂಲ ಮನೆ ಇದೆ. ಸಾಧಾರಣ 800 ಎಕರೆಯಿಂದ 1000 ಎಕರೆ ಆಸ್ತಿ ಇದ್ದಂಥ ಇದು ಆಸ್ತಿ ಭೂಮಿ ಇದ್ದಂಥ ಮನೆತನ. 6ರಿಂದ 8 ತಿಂಗಳು ನಮಗೆ ಆ ಒಂದು ದೋಷಗಳ ಪ್ರಾಯಶ್ಚಿತ ಮಾಡೋಕ್ಕೇನೆ ಹೋಗಿ ಮೇ ಬಿ 800 ವರ್ಷ ಹಿಂದಿಗಳೇ ಒಂದು ಹುಲ್ಲಿನ ಮನೆ ಇರ್ಬೋದು. 1 ಎಕರೆ ಅಂತ ಹೇಳ್ಬೋದು. 1 ಎಕರೆ ಜಾಗದಲ್ಲಿ ಇದ್ದಂಥ ಒಂದು ಮನೆ ಇವಾಗ ನಾವು 50 ಸೆಂಟ್ಸಲ್ಲಿ ಅರ್ಧ ಎಕರೆಯಲ್ಲಿ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಆ ಒಂದು 1000 ಎಕರೆ ಜಾಗದ ಇದು ದೈವ ಅಂತ ಹೇಳ್ಬೋದು. ಎಲ್ಲ ಇಡೀ ಮನೆ ಆವರಣ 2700 ಸ್ಕ್ವೇರ್ ಫೀಟ್ ಮನೆ ಮರದಿಂದನೇ ಮುಚ್ಚಿದ್ವಿ. ನಾವೇನು ಹೊಸದಾಗಿ ಇದನ್ನೆಲ್ಲ ಮಾಡಿಲ್ಲ. ಇದು ಹಳೆಯದನ್ನೇ ನಾವು ರೀಫಿಟ್ ಮಾಡಿ ಹಳೆಯದಕ್ಕೇನೆ ನಾವು ಇದಕ್ಕೆ ಸ್ವಲ್ಪ ಪಾಲಿಶ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮನೆ ಒಂದು ಆಗಲಿಕ್ಕೆ ಒನ್ ಆಫ್ ದ ರೀಸನ್ ನಮ್ಮ ಇಲ್ಲಿ ಊರಿನ ಒಂದು ಬಬ್ಬುಸ್ವಾಮಿ ದೈವ ಕೂಡ. ಸರ್ ನಮಸ್ತೆ. ನಮಸ್ತೆ. ಹಳೆ ಊರಿನ ದೊಡ್ಡ ಮನೆಯ ಇತಿಹಾಸದ ಬಗ್ಗೆ ನಮಗೆ ನೀವು ತಿಳಿಸೋದಾದ್ರೆ ಸರ್. ಈಗ ಹಳೆ ಊರಿನ ದೊಡ್ಡ ಮನೆ ಇತಿಹಾಸದ ಬಗ್ಗೆ ನನ್ನ ಒಂದು ತಿಳುವಳಿಕೆ ಪ್ರಕಾರ ಇಲ್ಲಿ ನಮ್ಮಲ್ಲಿ ಉಳಿದಿರುವಂಥ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಒಂದು ಇತಿಹಾಸ ಇರುವಂಥ ಹಳೆ ಊರು ದೊಡ್ಡ ಮನೆ. ನಾವು ಕಳೆದ ವರ್ಷ 2023 ಮಾರ್ಚಲ್ಲಿ ಪ್ರಶ್ನೆ ಚಿಂತನೆ ಮಾಡಿದಾಗ ಅದರ ಮುಖಾಂತರ ಬಂದಂಥ ವಿಷಯ. ಆವಾಗ ನಮಗೆ ಎಲ್ರಿಗೂ ಒಂದು ಗೊತ್ತಾದಂಥ ವಿಷಯ ಏನಂದರೆ ಇದು ಈ ಮನೆತನ ಸಾಧಾರಣ 700ರಿಂದ 800 ವರ್ಷ ಹಳೆಯದಾದಂಥ ಮನೆತನ. ಹಿಂದಿನ ಕಾಲದಲ್ಲಿ ಎಲ್ರಿಗೂ ತಿಳಿದಿರುವಂತೆ ಅರಸರು ಎಲ್ಲ ಆಳುವಂಥ ಟೈಮಲ್ಲಿ ಈ ಮನೆತನ ಕೂಡ ಈ ಏರಿಯಾ ಇಲ್ಲಿ ಇದೊಂದು ಸಾಧಾರಣ 9 ಮಾಗಣೆಯ ಏರಿಯಾ. ಇದು ಸಾಧಾರಣ ಇಲ್ಲಿ ಮಾರ್ಪಾಳ್ಳಿಯಿಂದ ಹಿಡಿದು ಹಳೆಯೂರು, ಮುಡೈ ಹಳೆಯೂರು, ತೆಂಕು ಹಳೆಯೂರು, ಪಡು ಹಳೆಯೂರು ಎಲ್ಲ ಸೇರಿ 7 ಮಾಗಣೆ ಅಂತ ಹೇಳ್ಬೋದು. 7ರಿಂದ 9 ಮಾಗಣೆ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲದಕ್ಕೂ ಕೂಡ ಇದು ಒಂದು ಹಿರಿ ಮನೆ. 7 ಮಾಗಣೆಗೆ ಇದೊಂದು ದೊಡ್ಡ ಮನೆ ಅಂತ ಒಂದು ಇತಿಹಾಸ ಇರುವಂಥ ಮನೆ ಅಂತ ಹೇಳಿ ನಮಗೆ ಈಗಿರುವಂಥವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಪ್ರಶ್ನಾ ಚಿಂತನೆಯ ಮುಖಾಂತರ ಬಂದಂಥ ಒಂದು ವಿಷಯ ಆಗಿರಲೂಬಹುದು. ಯಾಕೆಂದರೆ ಈ ದೊಡ್ಡ ಮನೆತನದ ಆಸ್ತಿಯನ್ನು ನೋಡಿದರೆ ಸಾಧಾರಣ 800 ಎಕರೆಯಿಂದ 1000 ಎಕರೆ ಆಸ್ತಿ ಇದ್ದಂಥ ಇದು ಆಸ್ತಿ ಭೂಮಿ ಇದ್ದಂಥ ಮನೆತನ. ಅದು ಇವಾಗಲೂ ಕೂಡ ಅದಕ್ಕೆ ರೆಕಾರ್ಡ್ ಇದೆ. ಇವಾಗ ಡಿವೈಡ್ ಆಗಿ ಕಾಲಕ್ರಮೇಣ ಹೋಗಿದೆ. ಮೇಯ್ನಾಗಿ ನಾವೇನೆಂದರೆ ಇದರಲ್ಲಿ ಈಗಿರುವಂಥ ಗೊತ್ತಿರುವ ಪರಿಸ್ಥಿತಿಯಲ್ಲಿ 3 ಕವರ್ ಆಗಿ ಡಿವೈಡ್ ಆಗಿದೆ. ಒಂದು ಹೊಸ ಮನೆ, ಒಂದು ಇದೆ ದೊಡ್ಡ ಮನೆ, ಇನ್ನೊಂದು ಮುಡೈ ಮನೆ ಅಂತ ಹೇಳಿ 3 ಕವರ್ ಆಗಿ. ಬಟ್ ಎಲ್ಲನೂ ದೊಡ್ಡ ಮನೆಯ. ಇವಾಗಲೂ ಕೂಡ ಯಾರು ಮುಡೈ ಮನೆ ಅಂತೇಳಿ ಯಾರು ಅಥವಾ ಹೊಸ ಮನೆ ಅಂತೇಳಿ ಯಾರು ಹಾಕಲ್ಲ. ಹಳೆ ಊರು ದೊಡ್ಡ ಮನೆ ಅಂತಲೇ ಹಾಕೋದು. ಯಾಕಂದರೆ ಅದೊಂದು ಬಹಳ ಇತಿಹಾಸ ಇರುವಂತಹ ಒಂದು ಮನೆತನ. ಸರ್ ಹಾಗೆ ನಾವು ಮಾತಾಡ್ತಾ ಹೋಗುವ. ಈಗ ಪ್ರಶ್ನಾ ಚಿಂತನೆಯಲ್ಲಿ ಏನೇನು ವಿಷಯಗಳು ಬಂತು ಅಂತ. ಪ್ರಶ್ನಾ ಚಿಂತನೆಯಲ್ಲಿ ಹಲವಾರು ವಿಷಯಗಳು ಬಂತು. ಅದರಲ್ಲಿ ಕೆಲವು ನಮ್ಮ ಹಿರಿಯ ವ್ಯಕ್ತಿಗಳಿಗೂ ಕೂಡ ತಿಳಿಯದಂತಹ ವಿಷಯಗಳೆಲ್ಲ ಬಂದಿದೆ. ಅದನ್ನು ಚರ್ಚೆ ಮಾಡಲಿಕ್ಕೆ ನಮಗೂ ಕೂಡ ಗೊತ್ತಿಲ್ಲ. ಹಲವಾರು ದೋಷಗಳು ಕೂಡ ಬಂದಿತ್ತು. ಒಂದು ಹಿಂದಿನ ಕಾಲದಲ್ಲಿ ಯಾವ್ಯಾವ ದೋಷಗಳೆಲ್ಲ ಆಗಿದೆ ನಮ್ಮ ಮನೆತನದ ವ್ಯಕ್ತಿಗಳಿಂದ ಅದೆಲ್ಲ ಬಂದಿತ್ತು. ಅದಕ್ಕೆಲ್ಲ ಪುರೋಹಿತರು ಏನೇನೆಲ್ಲ ಅದಕ್ಕೆಲ್ಲ ಏನು ಹೇಳ್ತಾರೆ ಅದಕ್ಕೆ ಪ್ರಾಯಶ್ಚಿತಗಳನ್ನೆಲ್ಲ ಮಾಡಬೇಕು. ಅದನ್ನೆಲ್ಲ ಮಾಡಿದ್ದೀವಿ ನಾವು. ಸಾಧಾರಣ ಒಂದು 6ರಿಂದ 8 ತಿಂಗಳು ನಮಗೆ ಆ ಒಂದು ದೋಷಗಳ ಪ್ರಾಯಶ್ಚಿತ ಮಾಡೋಕ್ಕೇ ಹೋಗಿತ್ತು. ಅದಾದ ನಂತರ ನಾವು ಮನೆಯನ್ನು ಕೆಡವುವ ಒಂದು ವ್ಯವಸ್ಥೆಗೆ ಬಂದಿದ್ದು. 6ರಿಂದ 8 ತಿಂಗಳು ಬರೀ ಪ್ರಾಯಶ್ಚಿತಗಳನ್ನೇ ನಾವು, ಯಾಕೆಂದರೆ ದೋಷಗಳನ್ನು ಪ್ರಾಯಶ್ಚಿತ ಮಾಡದೆ ಜೀರ್ಣೋದ್ಧಾರ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳಿ ಆ ಮುಖಾಂತರ ನಾವು ಮಾಡಿದ್ವಿ. ಸರ್ ಈಗ ನಾವು ನಿಂತಿರೋ ಜಾಗ ಇಲ್ಲಿ ಮನೆ ಎಲ್ಲ ಈಗ ರಿನೋವೇಷನ್ ಆಗ್ತಿದ್ದು ದೊಡ್ಡದಾಗ್ತಿದೆ. ಇದು ಒಂದು ಹಳೆಯ ಕಾಲದಲ್ಲಿ ಯಾವ ರೀತಿ ಇತ್ತು ಈ ಜಾಗ ಮತ್ತು ಈ ಮನೆ ಯಾವ ಥರ ಇತ್ತು ಅಂತ ಒಂದು ಹಳೆ ಕಾಲದಲ್ಲಿ ನಾವೀಗ ನಿಂತಿರೋ ಜಾಗದ ಏನಿತ್ತು? ಇವಾಗ ಹಳೆ ಕಾಲಕ್ಕೆ ನಾವು ಹೋದರೆ 800 ವರ್ಷದ ಹಿಂದುಗಡೆ ಹೆಂಗಿರುತ್ತೋ ಅಂತೇಳಿ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಇದೆ. ಮೇ ಬಿ 800 ವರ್ಷದ ಹಿಂದುಗಡೆ ಒಂದು ಹುಲ್ಲಿನ ಮನೆ ಇರ್ಬೋದು. ವ್ಯವಸ್ಥೆ ಆವಾಗಿನ ಕಾಲದಲ್ಲಿ ಹಂಚಿನ ವ್ಯವಸ್ಥೆ ಎಲ್ಲ ಇರಲಿಕ್ಕಿಲ್ಲ. ಅಥವಾ ಇವಾಗಿನ ಈ ಮಾಡರೇಟ್ ಇದರಲ್ಲಿ ಈ ಸ್ಲ್ಯಾಬ್ಗಳೆಲ್ಲ ಆಗಿನ ಕಾಲದಲ್ಲಿ ಇರಲಿಕ್ಕಿಲ್ಲ. ಆವಾಗಿನ ಕಾಲದಲ್ಲಿ ಮೋಸ್ಟ್ಲಿ ಹುಲ್ಲುಗಳ ಒಂದು ವ್ಯವಸ್ಥೆ ಇರ್ಬೋದು, ಹುಲ್ಲಿನ ಮನೆ ಇರ್ಬೋದು. ಬಟ್ ದೊಡ್ಡ ಮನೆ ಅಂತ ಒಂದು ಹೆಸರು ಇಟ್ಟದ್ರಿಂದ ದೊಡ್ಡ ಮನೆನೇ ಇರ್ಬೋದು. ನಾರ್ಮಲ್ ಒಂದು ಸಣ್ಣ ಮನೆಗಿಂತ ಒಂದು ದೊಡ್ಡ ಮನೆಯ ಒಂದು ಆವರಣದಲ್ಲಿ ಇರ್ಬೋದು.
ನಮಗೆ ತಿಳಿದಂಗೆ ನಮ್ಮ ಹಿರಿಯರು ನಮಗೆ ಹೇಳಿದಂಗೆ ಇದೊಂದು ಸುತ್ತು ಮದ್ದಲಿನ ಕ್ರಮೇಣ ಒಂದು ಇವಾಗ ಒಂದು ಕಳೆದ ಒಂದು ನಾವು ಏನು ಮನೆಯನ್ನು ಕೆಡವಿದ್ವಿ ಆ ಮನೆ ಒಂದು ಸಾಧಾರಣ 152 ವರ್ಷ ಹಿಂದುಗಡೆನ ಮನೆ. ಅದು ಹಂಚಿನ ರೂಪದಲ್ಲಿ ಹಂಚಿನ ಮನೆ, ಎರಡು ಫಸ್ಟ್ ಫ್ಲೋರು ಮತ್ತು 2ನೇ ಫ್ಲೋರು ಇರುವಂತಹ ಮನೆ, ಬಹಳ ವಿಸ್ತೀರ್ಣವಾದಂತಹ ಮನೆ, ಮಣ್ಣಿನ ಗೋಡೆಗಳ ಮನೆ, ಒಂದು ಎಲ್ಲನೂ ಮಣ್ಣಿನ ಗೋಡೆಯ ಮನೆ, ಎಲ್ಲನೂ ಒಂದು ಮರದ ಒಂದು ಆಕೃತಿಯಲ್ಲಿ ನಿಂತಹ ಸ್ಟ್ರಕ್ಚರ್ ಅದು. ಈಗ ಮನೆಗೆ ಸುತ್ತಮುತ್ತಲು ಇತ್ತು ಅಂತ ಹಿಂದಿನ ಕಾಲದಲ್ಲಿ ಅದೇ ನಮ್ಗೆ ತಿಳಿದವರು ನಮ್ಮ ಹಿರಿಯರು ಹೇಳಿದಂಗೆ ಎಲ್ಲ ಅವಾಗ ಇದು ಅದಕ್ಕೆ ಕುರುಹು ಕೂಡ ಇತ್ತು. ನಾವು ಸಣ್ಣದಿರುವಾಗ ಸುತ್ತಲೂ ಒಂದು ಮಣ್ಣಿನ ಗೋಡೆ ಕೂಡ ಇತ್ತು, ಎಲ್ಲ ಮನೆಯ ಆವರಣ ಆಚೆ ಕಡೆ, ಅದರ ಮೇಲೆ ಹಂಚಿ ಇಟ್ಟು ಸುತ್ತಮುತ್ತಲಿನ ಮೊದಲಿನ ಮನೆ ಅಂತ ಏನು ಹೇಳ್ತಾರೆ. ಅದು ಹೆಂಗಿತ್ತು ಅಂದ್ರೆ ವ್ಯವಸ್ಥೆ, ಎಂಟ್ರೆನ್ಸ್ ಬಂದ್ಬಿಟ್ಟು ಹೆಬ್ಬಾಗಿಲಿನ ಮೂಲಕ ಇದೆ, ಹೆಬ್ಬಾಗಿಲಿನ ಮೂಲಕ ಎಂಟ್ರೆನ್ಸ್ ಇತ್ತು. ನೀವು ಮತ್ತೆ ಇದು ಮಾಡಿರ್ತೀವಿ ಈಗ ಹೆಬ್ಬಾಗಿಲು ಇದು ಇಲ್ಲೇ ಅದೇ ಜಾಗದಲ್ಲಿ ನಾವು ಮುಂಚಿನ ಒಂದು ಕಾನ್ಸೆಪ್ಟ್ ಮರುಕಳಿಸಲಿ ಅಂತ ಹೇಳಿ, ಯಾಕೆಂದ್ರೆ ಇವಾಗ ನಾವು ಕೂಡ ನೋಡಿಲ್ಲ, ನಮ್ಮ ಹಿರಿಯರು ಕೂಡ ನನ್ನ ಒಂದು ತಿಳಿದ ಹಾಗೆ ನಮ್ಮ ಈಗಿರುವಂತ ಹಿರಿಯರು ಯಾರು ನೋಡಿಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಇದನ್ನು ಒಂದು ಕೊಡುವ ಅಂತ ಹೇಳಿ ದೃಷ್ಟಿಯಲ್ಲಿ ನಾವು ಅದೇ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಬಿಲ್ಡ್ ಮಾಡಿದಂತ ಇದೊಂದು ವ್ಯವಸ್ಥೆ. ಆಕ್ಚುಲಿ ಇವಾಗ್ಲೂ ನಾವು ಈಗ ನಾನು ಏನ್ ನಿಂತಿದ್ದೀನಿ ಇದು ಹೆಬ್ಬಾಗಿಲಿ ನೋಡಿ, ಆ ಕಡೆ ಈ ಕಡೆ ನಿಮ್ಗೆ ಕೂರುವಂತ ವ್ಯವಸ್ಥೆ, ಅಲ್ಲಿ ಇನ್ನು ನಮ್ದು ವುಡನ್ ಇದು ಎಲ್ಲ ಬಂದಿಲ್ಲ, ಇನ್ನು ಅಲ್ಲಿ ಕಬೋಟಿನ ವ್ಯವಸ್ಥೆ ಬರುತ್ತೆ. ಅದನ್ನು ಕೂಡ ನಾವು ಹಳೆ ಮನೆಯದನ್ನೇ ಇದಕ್ಕೆ ಹಾಕ್ತಾ ಇದೀವಿ, ಹೊಸದಾಗಿ ಏನು ಕ್ರಿಯೇಟ್ ಮಾಡ್ತಾ ಇಲ್ಲ. ಆ ಒಂದು ವ್ಯವಸ್ಥೆ. ಇದು ಅಂಗಣನು ಹಾಗೆ ಇತ್ತು. ಹೌದು, ಅಂಗಣನು ಕೂಡ ಇಷ್ಟು ದೊಡ್ಡ ಇದು 90 ಅಂದ್ರೆ ಆಲ್ಮೋಸ್ಟ್ 90 ಸೆಂಟ್ಸ್ ಅಂತ ಹೇಳ್ತೀವಿ ನಾವು, 1 ಎಕರೆ ಅಂತ ಹೇಳ್ಬೋದು. 1 ಎಕರೆ ಜಾಗದಲ್ಲಿ ಇದ್ದಂಥ ಒಂದು ಮನೆ ಇವಾಗ ನಾವು 50 ಸೆಂಟ್ಸ್ ಅಲ್ಲಿ, ಅರ್ಧ ಎಕರೆಯಲ್ಲಿ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗಿನ ಕಾಲಕ್ಕೆ ನಿಮಗೆ ತಿಳಿದಿರುವಂಗೆ ಹಿಂದಿನ ಕಾಲದಲ್ಲಿ ನಡೀತಿತ್ತು, ಈಗಿನ ಕಾಲದಲ್ಲಿ ಫೈನಾನ್ಸಿನ ವ್ಯವಸ್ಥೆ ಭಾಳ ಬೇಕಾಗಿರೋದ್ರಿಂದ ನಾವು ಅದನ್ನು ಕಡಿಮೆ ಇದಕ್ಕೆ ತಗೊಂಡ್ಬಂದಿದ್ದೀವಿ. ಬಟ್ ಕಾನ್ಸೆಪ್ಟ್ ನಾವು ಅದನ್ನೇ ಇಟ್ಟಿದ್ದೀವಿ. ಪಾಗಾರ ಇದೆ, ಹಿಂದಿನ ಕಾಲದಲ್ಲಿ ಸುತ್ತಮುತ್ತಲಿನ ಒಂದು ಹಂಚಿನ ವ್ಯವಸ್ಥೆ ಇತ್ತು, ಇವಾಗ ನಾವು ಪಾಗಾರ ಹಾಕಿದ್ದೀವಿ. ಬಟ್ ಹೆಬ್ಬಾಗಿಲನ್ನು ನಾವು ಮಾಡಿಬಿಟ್ಟು ಅದರ ಮುಖಾಂತರ ಎಂಟ್ರಿ ಕೊಡುವಂಗೆ ಮನೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಿಂದಿನ ಕಾಲದಲ್ಲೂ ಕೂಡ ಈಗ ನೀವು ನೋಡಿದರೆ ಹಿಂದಿನ ಕಾಲದಲ್ಲಿ ಸುತ್ತಮುತ್ತಲಿನ ಮನೆಯ ಒಂದು ವ್ಯವಸ್ಥೆಯಲ್ಲಿ ದೈವಸ್ಥಾನಗಳು ಕೂಡ ಒಳಗೆ ಇರುತ್ತೆ, ಮನೆಯ ಒಳಗಡೆ ಇತ್ತು, ಮನೆಯ ಒಳಗಡೆನೇ ಇತ್ತು. ಅದು ಕಾಲಕ್ರಮೇಣ ಏನಾಯ್ತು ಅಂದರೆ ಸುತ್ತಲಿನ ಆವರಣಗಳು ಕೆಡವು ಬಿಟ್ಟು ಮಣ್ಣಿನ ಗೋಡೆ ಇದ್ದಿದ್ದರಿಂದ ಅದು ಮೇಂಟೆನೆನ್ಸ್ ಮಾಡದೆ ಅದು ಕೆಡವು ಬಿದ್ದೋಗಿತ್ತು. ಬಿದ್ದೋದ್ಮೇಲೆ ಅದನ್ನು ನಾವು ರೀಬಿಲ್ಡ್ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಅದನ್ನು ನಾವು ಕಾಲಕ್ರಮೇಣ ಬಿಟ್ಟು ಹೋದ್ರಿಂದ ದೈವಸ್ಥಾನ ಬೇರೆ ಆಯಿತು, ಮನೆ ಬೇರೆ ಆಯಿತು. ಅದು ಈಗಿನ ಒಂದು ವಾಸ್ತು ಅಥವಾ ಏನು ವಾಸ್ತಿನ ಒಂದು ಬೇಡಗಳಿಗೆ ಅದು ಹೊಂದ್ತಾ ಇರಲಿಲ್ಲ ಅಂತ ಹೇಳಿ ಒಂದು ಅವ್ಯವಸ್ಥೆಗೆ ಬಂದಿತ್ತು ಅಂತ ಹೇಳ್ಬೋದು. ಈಗ ನಾವು ನಿಂತಿರೋದು ಜಾಗ ಸರ್, ಈಗ ಇದು ಬಂದ್ಬಿಟ್ಟು ಹೊಸದಾಗಿ ನಾವು ಮಾಡಿದಂತಹ ಇದು ದೇವಸ್ಥಾನ. ಸೊ ಇದರಲ್ಲಿ ನಮ್ಮ ಜಾಗದ ಈ ಏನು ನಾವು ಆವಾಗ 1000 ಎಕರೆ ನಾವೇನು ಹೇಳ್ತಿದ್ವು, ಆ ಒಂದು 1000 ಎಕರೆ ಜಾಗದ ಇದು ದೈವ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಅಂದ್ರೆ ಇದು ಊರಿಗೆ ಸರ್, ಹಳೆ ಊರಿಗೆ ಹೇಳ್ಬೋದು ನಾವು. ನಿಖರವಾಗಿ ನಮ್ಗೆ ಗೊತ್ತಿಲ್ಲ, ಆವಾಗಿನ ಕಾಲದಲ್ಲಿ ಇರಬಹುದು. ಯಾಕೆಂದ್ರೆ ಜಾಗದ ದೈವ ಇರೋದ್ರಿಂದ ಇಡೀ ಊರಿಗೆ ಒಂದು ಸಾಮಾನ್ಯವಾಗಿ. ಹೌದು ಹೌದು. ಆದ್ರಿಂದ ಈ ದೇವಸ್ಥಾನದಲ್ಲಿ ನಮ್ಮ ಜಾಗದ ದೈವಗಳು ಇದರಲ್ಲಿ ವ್ಯವಸ್ಥಿತವಾಗಿ ನಾವು ಪುನರ್ ಪ್ರತಿಷ್ಠಾಪನೆ. ಇದರಲ್ಲಿ ಪ್ರಧಾನವಾಗಿ ನಮಗೆ ಈ ಜಾಗದ ದೈವಗಳಲ್ಲಿ ಸರಳ ಧೂಮಾವತಿ ಹಾಗೂ ಬಂಟ, ಮರಳು ಜುಮಾದಿ ಹಾಗೂ ಬಂಟ, ದಾರಂಬಳ್ಳಾದಿ, ಜೋಡು ಪಂಜುರ್ಲಿ ಇಷ್ಟು ದೈವಗಳು ಪುನರ್ ಪ್ರತಿಷ್ಠೆ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಮನೆಯ ಒಳಗಡೆ ನೀವು ಹೋದರೆ ಹಿಂದಿನ ಕಾಲದಲ್ಲೂ ಕೂಡ ಮನೆಯ ಒಳಗಡೆ ಕುಟುಂಬದ ದೈವಗಳು ಆರಾಧಿಸ್ತಿದ್ವು. ಕುಟುಂಬದ ದೈವಗಳಲ್ಲಿ ಬಹಳ ಪ್ರಾಮುಖ್ಯತೆಯಾಗಿ ಪಂಜುರ್ಲಿ ಅಂತ ಹೇಳಿ ಬರುತ್ತೆ, ಆಮೇಲೆ ವರ್ತೆ ಅಂತ ಹೇಳಿ ಬರುತ್ತೆ. ಒಂದು ಹೆಣ್ಣು ದೈವ, ಒಂದು ಗಂಡು ದೈವ. ಅದನ್ನು ಇಲ್ಲಿ ಪ್ರತಿಷ್ಠೆ ಅದನ್ನು ನಾವು ಈ ಹೊಸ ಗುಡಿಯ ಮನೆಯ ಒಳಗಡೆನೆ ಬರುತ್ತೆ. ಇದು ಈ ಆವರಣದಲ್ಲಿ ನಾವು ಪ್ರತಿಷ್ಠೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ವಿ. ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ನಾವು ಏನು ಮಾಡ್ತಿದ್ರು, ಮದನೆ ಕೈ ಅಂತ ಹೇಳಿ ಬರ್ತಿತ್ತು. ಅದು ಇದಕ್ಕೆ ನಾವು ನೋಡಿ 2 ಚಾವಡಿ ಇದೆ, ಒಂದು ಮೇಲ್ಚಾವಡಿ, ಒಂದು ಕೆಳ ಚಾವಡಿ. ಮೇಲ್ಚಾವಡಿ ಬಹಳ
ಒಂದು ಪ್ರಾಮುಖ್ಯತೆಯನ್ನು ಇರುತ್ತೆ ಈ ಮನೆತನಕ್ಕೆ. ಯಾಕೆಂದರೆ ಇದರಲ್ಲಿ ನಾವು ಬಹಳ ಧರ್ಮದಿಂದ ಇರಬೇಕಾಗತ್ತೆ. ಇದರಲ್ಲಿ ಹಿಂದಿನ ಕಾಲದಲ್ಲಿ ನ್ಯಾಯ ಪಂಚಾಯತಿಗಳೆಲ್ಲ ಆಗ್ತಿರುವಂಥ ಒಂದು ಕುರುಗಳು ಇತ್ತು. ಇದರಲ್ಲಿ ನಮಗೆ ದೈವ ಇರ್ತಿತ್ತು. ಇಲ್ಲಿ ನಾವು ಸ್ವಲ್ಪ ಏನು ಮಾಡಿದ್ವಿ, ಇವಾಗ ನೋಡಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಶುದ್ಧತೆಯಿಂದ ಇರ್ತಿದ್ರು, ಭಾಳ ಒಂದು ಶ್ರದ್ಧೆಯಿಂದ ಇರ್ತಿದ್ರು. ಈಗಿನ ಕಾಲದಲ್ಲಿ ಕಾಲಕ್ಕೆ ಹೋದಂಗೆ ನಾವು ಕಲ್ತಂಗೆ ಸ್ವಲ್ಪ ನಮ್ಮ ಬಿಹೇವಿಯರಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅದಕ್ಕೆ ನಾವು ದೈವಕ್ಕೆ ಎಫೆಕ್ಟ್ ಆಗೋದು ಬೇಡ ಅಂತೇಳಿ ನಾವು ಸೆಪರೇಟಾಗಿ ದೈವಕ್ಕೆ ಒಂದು ರೂಮು ಅಥವಾ ಮನೆಯನ್ನು ಮಾಡಿ ನಾವು ಅದರಲ್ಲಿ ಮಾಡ್ತಾಯಿದ್ವಿ. ಯಾಕೆಂದರೆ ಮುಂಚಿನ ಕಾಲದವ್ರು ಮಾಡ್ತಾಯಿದ್ರು, ಅಷ್ಟು ಶ್ರದ್ಧೆ ಇತ್ತು. ಹಿಂದಿನ ಕಾಲದಲ್ಲಿ ಭಾಳ ಕಷ್ಟನೂ ಕೂಡ ಇರುತ್ತೆ. ಅದರಿಂದ ಅಶುದ್ಧ ಆಗೋದು ಬೇಡ ಅಂತೇಳಿ ನಾವು ಅದಕ್ಕೊಂದು ಸಪ್ರೇಟ್ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಇದಕ್ಕೆ ಬೇರೆಯೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಕಾಲದಲ್ಲಿ. ಈ ಮನೆಗೆ ಕಂಬಗಳಲ್ಲಿ ಎಲ್ಲಿಂದ ಖರೀದಿ ಮಾಡಿದ್ರಿ ಸರ್ ಈಗ ಅಂತ? ಇದನ್ನು ನಾವು ಖರೀದಿ ಮಾಡಿದ್ದಲ್ಲ. ಇದು ನಾನು ಹೇಳಿದ್ನಲ್ಲ, 152 ವರ್ಷದ ಹಿಂದುಗಡೆ ಏನು ಮನೆ ನಾವು ನೋಡಿದೀವೋ, ಆ ಮನೆಯ ಒಂದು ಸ್ಟ್ರಕ್ಚರ್ ನೋಡಿದೀವೋ, ಅದರಲ್ಲೇ ಇದ್ದಂತಹ ಮರಗಳು ಇದರಲ್ಲಿ ನಾವು ಯಾವುದನ್ನು ಕೂಡ ಹೊಸದಾಗಿ ನಾವು ಈ ಮನೆಗೆ ಹೊಸ ಮರ ತಂದೇ ಇಲ್ಲ. ಹಾಗಾದ್ರೆ ಹೊಸ ಮರ ತಂದಿದ್ದೀವಿ, ಅದು ಬರೀ ನಮ್ಮ ದೈವಕ್ಕೆ, ಹೊಸ ದೈವಕ್ಕೆ ನಾವು ಏನು ಮಾಡಿದೀವಿ ನೋಡಿ, ಇದೆಲ್ಲ ನಮ್ದು ಹೊಸ ಮರ, ಇದೆಲ್ಲ ಹೊಸ ಮರ. ಈ ಮನೆ ಒಳಗಡೆ ಆವರಣದಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆಯೋ, ನಿಮ್ಗೆ ಅದು ಮರ ನೋಡಿದ್ರೇನೆ ಗೊತ್ತಾಗುತ್ತೆ. ಯಾಕೆಂದ್ರೆ ನೋಡಿ, ಅದು ಕಲರೇ ಕಪ್ಪಗೆ ಇರೋದ್ರಿಂದ ಬಹಳ ಹಳೆಯದಾದಂಥ ಮರ, ಹೆಬ್ಬಲಸು ಅಂತ ಹೇಳ್ತಾರೆ. ಹೆಬ್ಬಲಸು ಅಥವಾ ಇದರಲ್ಲಿ ಮಾಡಿದಂಥ ಮರ. ಆಮೇಲೆ ಹಿಂದೆ ಎಲ್ಲ ಇಡೀ ಮನೆ ಆವರಣ 2700 ಸ್ಕ್ವೇರ್ ಫೀಟ್ ಮನೆ ಮರದಿಂದನೇ ಮುಚ್ಚಿತ್ತು, ಫುಲ್ ಮರ. ಅದನ್ನು ನಾವು ಏನು ಮಾಡಿದ್ವಿ, ಇವಾಗ ಅದರಲ್ಲಿ ಕೆಲವೊಂದೆಲ್ಲ ಹಾಳಾಗಿತ್ತು. ಆ ಹಾಳಾದದ್ದನ್ನೆಲ್ಲ ನಾವು ರೀಯೂಸ್ ಮಾಡಿದ್ವಿ. ಹೆಂಗೆಂದರೆ ಈ ಕಿಟಕಿಗಳನ್ನೆಲ್ಲ ನಾವು ಔಟ್ಸೈಡ್ ಕಿಟಕಿಗಳೆಲ್ಲ ನಿಮ್ಗೆ ಏನು ಕಾಣಿಸ್ತಿದೆಯೋ ಇದನ್ನೆಲ್ಲ ನಾವು ಹಳೆ ಮರದನ್ನೇ ಯೂಸ್ ಮಾಡಿದಂಥದ್ದು. ಆಮೇಲೆ ನಮ್ಮ ಏನಂದರೆ ನಮ್ಮದು ಹಿಂದಿನ ಕಾಲದ ಒಂದು ಏನಂತಾರೆ ಮನೆತನದ ಒಂದು ಗುರುತಿಗೋಸ್ಕರ ನಾವು ಈ ಮೇಲ್ಚಾವಡಿ, ಇದನ್ನು ಮೇಲ್ಚಾವಡಿ ಅಂತೀವಿ. ಇದಕ್ಕೆ ಪಡಸಾಲೆ ಅಂತ ಹೇಳ್ತಾರೆ. ಇದು ಹಳೆ ಮನೆದೇನು ಸರ್? ಇದು ಹಳೆ ಮನೆದಲ್ಲೂ ಕೂಡ ಹಿಂಗೆ ಕಾನ್ಸೆಪ್ಟ್ ಇತ್ತು. ಇನ್ನೊಂದು ವಿಶೇಷ ಏನಂದ್ರೆ, ನಾವು ಹಳೆ ಮನೆಯನ್ನು ಕೆಡವಿ ಹೊಸ ಮನೆ ಕಟ್ಟಿದಾಗ ವಾಸ್ತು ಅವರು ಬಂದ್ರು. ಇಲ್ಲಿ ವಾಸ್ತು ಅವರು ನೋಡಿ ಈ ಮನೆ ಅಂದ್ರೆ ಈ ಒಂದು ಜಾಗವನ್ನು ನೋಡಿ ಅವರಿಗೆ ಬಹಳ ಖುಷಿ ಆಯ್ತು. ಅವ್ರೇನು ಹೇಳಿದ್ರು ಅಂದ್ರೆ, ಈಗ ಇರುವಂತಹ ಏನು ವಾಸ್ತು ಇದೆಯೋ ಅದನ್ನೇ ನೀವು ಮೇಂಟೈನ್ ಮಾಡಿ, ಇದಕ್ಕೆ ಏನು ನಿಮಗೆ ನನ್ನ ಅಗತ್ಯ ಇಲ್ಲ, ಇದಕ್ಕೆ ನನ್ನ ಹೊಸದ ವಾಸ್ತು ಇದಕ್ಕೆ ಬೇಕಾಗಿಲ್ಲ, ಹಳೆ ವಾಸ್ತುವಲ್ಲೇ ಬಹಳ ಶ್ರೇಷ್ಠವಾಗಿದೆ ಅದು. ಸೊ ಅದೇ ಸೈಜ್ಗಳನ್ನೆಲ್ಲ ಮೇಂಟೈನ್ ಮಾಡಿ. ಇದೀಗ ಹಳೆ ಮನೆ ಕಂಪೇರ್ ಮಾಡಿದ್ರೆ ಹಳೆ ಮನೆ ತರನೇ ಬಂದಿದೆ, ಹಳೆ ತರ ಮನೆನೇ ಬಂದಿದೆ. ಬಟ್ ಬರೀ ಏನು ವ್ಯತ್ಯಾಸ ಅಂದರೆ ಹಳೆ ಮನೆಗೂ ಹೊಸ ಮನೆಗೂ, ಇದು ಈ ಏನು ಕೆಳ ಚಾವಡಿ ನಾವು ಏನು ಹೇಳ್ತಿದ್ವಲ್ಲ, ಇದೊಂದು 5 ಫೀಟ್ ಇತ್ತು ಅಷ್ಟೇ. ನಾವು ಈಗ 12 ಫೀಟ್ ತಗೊಂಡಿದ್ದೀವಿ. ಯಾಕೆಂದ್ರೆ ನಮ್ದು ಇವಾಗ ದೇವಸ್ಥಾನದ ಕೆಲಸ, ಅದರದ್ದು ವರ್ಷಂಪ್ರತಿ ನಾವು ಅದಕ್ಕೆ ತಂಬಿಲ ಸೇವೆಯನ್ನು ಕೊಡುವಾಗ ನಮ್ಮ ಮನೆಯವರೇ ಒಂದು 200 ಜನ ಬರ್ತಾರೆ. ಅವರಿಗೆ ಆಸನದ ವ್ಯವಸ್ಥೆ ಅಂತ ಹೇಳಿ ನಾವು ಔಟ್ಸೈಡಿಗೆಲ್ಲ ಮಾಡಿ ಮಳೆ ಆದಾಗೆಲ್ಲ ಅವಾಗ ಇಲ್ಲಿ ದರ್ಶನ ಸೇವೆ ಎಲ್ಲ ಆಗುತ್ತೆ. ಅವಾಗ ನಾವು ಇಲ್ಲೊಂದು ಜನ ವ್ಯವಸ್ಥೆ ಇರಲಿ, ನಿಲ್ಲಕ್ಕೆ ವ್ಯವಸ್ಥೆ ಇರಲಿ, ಊಟ ಹಾಕುವಾಗ ಊಟಕ್ಕೆ ವ್ಯವಸ್ಥೆ ಇರಲಿ ಅಂತ ಹೇಳಿ ಇದೊಂದು ಮಾಡಿದಂಥ ಒಂದು. ಮನೆ ಒಳಗೆ ಹೋಗೋದಾದ್ರೆ ಎಷ್ಟು ಕೋಣೆ ಇದೆ ನೋಡಿ. ಇದು ಬಾಗಿಲು ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ಹಳೇದೆ. ಹಿಂದಿನ ಕಾಲದಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ಹೋಗುವಂಗಿಲ್ಲ, ತಲೆ ಬಗ್ಗಿಸ್ಕೊಂಡು ಗೌರವದಿಂದ ಹೋಗಬೇಕು. ಸೊ ಅದನ್ನೇ ನಾವು ಕೂಡ ಇದರಲ್ಲಿ ತಿಳಿಸ್ಲಿಕ್ಕೆ ನಾವು ಇಚ್ಛಿಸ್ತೀವಿ. ಯಾಕೆಂದ್ರೆ ಹಿಂದಿನ ಕಾಲದ ಏನು ದಾರಂಧಗಳಿದೆಯೋ ಅಥವಾ ಇದು ಬಾಗಿಲು ನೋಡಿ, ನಾವೇನು ಹೊಸದಾಗಿ ಇದನ್ನೆಲ್ಲ ಮಾಡಿಲ್ಲ. ಇದು ಹಳೇದನ್ನೇ ನಾವು ರೀಫಿಟ್ ಮಾಡಿ ಹಳೇದಕ್ಕೇನೆ ನಾವು ಇದಕ್ಕೆ ಸ್ವಲ್ಪ ಪಾಲಿಶ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಇದು ಹೋದ್ರೆ ನಾನು ನೋಡಿ ಈಗ ಬಗ್ಕೊಂಡು ಹೋಗ್ಬೇಕು, ಹಿಂಗೆ ಬಗ್ಕೊಂಡು ಹೋಗ್ಬೇಕು. ಸೊ ಅದೊಂದು ಮನೆಯ ವಾಸ್ತು ಕೂಡ ಒಂದು ಒಳ್ಳೆಯ ಒಂದು ವಿಚಾರ. ಇನ್ನೊಂದು ಏನಂದ್ರೆ, ಒಂದು ಮನೆತನಕ್ಕೆ ಗೌರವ ಕೊಡುವಂತಹ ಒಂದು ವಿಚಾರ. ಮನೆ ಒಳಗಡೆ ಮನೆ ದೇವರು ಅಂತ ಹೇಳ್ತಾರೆ ನೋಡಿ, ಅದನ್ನು ಮನೆಯ ದೇವರು ಅಂತ ಹೇಳಿದಾಗ ಮನೆಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಹೋಗುವಂತ ಒಂದು ವಿಚಾರ. ಈಗ ಎಷ್ಟು ಕೋಣೆಗಳು ಬರುತ್ತೆ ಇದರಲ್ಲಿ ನೋಡಿ, ಮುಂಚೆನೂ ಕೂಡ 4 ಕೋಣೆಗಳಿತ್ತು. ಇವಾಗಲೂ ಕೂಡ 4 ಕೋಣೆಗಳನ್ನೇ ನಾವು ಮೇಲೆ 2 ಕೋಣೆಗಳಿವೆ. ಇದರಲ್ಲಿ ಫ್ಲೋರಲ್ಲಿ, ಇದು ಗ್ರೌಂಡ್ ಫ್ಲೋರಲ್ಲಿ 2 ಕೋಣೆಗಳಿವೆ, 3 ಹಾಲ್ಗಳಿವೆ. ಒಂದು ಪಡಸಾಲೆ ಅಂತ ಹೇಳ್ತೀವಿ, ಅದು ಹಾಲೆ. ಇನ್ನೊಂದು ಮೇಲ್ ಚಾವಣಿ ಅಂತ ಹೇಳ್ತಾರೆ, ಇನ್ನೊಂದು ಕೆಳ ಚಾವಣಿ. 3 ಹಾಲ್. ಇದು ಹಿಂದಿನಿಂದಲೂ ಕೂಡ ಇದೇ ಏರಿಯಾದಲ್ಲಿ ಮುಂಚೆ ಇದು ಎಲ್ಲ ಕಿಚನ್ ಆಗಿತ್ತು. ಇಷ್ಟು ದೊಡ್ಡ ಕಿಚನ್ ಇತ್ತು ಮುಂಚೆ.
ಇವಾಗ ನಾವು ಏನು ಮಾಡಿದ್ವಿ ಅಂದರೆ ಕಿಚನ್ ಸ್ವಲ್ಪ ಸಣ್ಣದು ಮಾಡಿದ್ವಿ, ಸಣ್ಣದಿಂದ ಸಣ್ಣದಲ್ಲ ದೊಡ್ಡದೇ ಇದೆ, ಅದರಲ್ಲಿ ಸ್ವಲ್ಪ ಡೈನಿಂಗ್ ಹಾಲಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ವಿಶೇಷವಾಗಿ ಏನಂದರೆ ನಾನು ಹೇಳೋದಂದರೆ ಈ ಒಂದು ಮನೆ ಹಿಂದಿನ ಕಾಲದಲ್ಲಿ ಏನು ಒಂದು ವಾಸ್ತುವಲ್ಲಿತ್ತೋ ಅದೇ ವಾಸ್ತುವಲ್ಲಿ ನಾವು ಮೇಂಟೈನ್ ಮಾಡಿದ್ರಿಂದ ಇದರಲ್ಲಿ ಬಾತ್ರೂಮಿನ ವ್ಯವಸ್ಥೆ, ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ, ಮೇಲೇನೂ ಇಲ್ಲ, ಕೆಳಗಡೆನೂ ಇಲ್ಲ. ಆದರೆ ಈಗಿನ ಕಾಲಕ್ಕೆ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳಿತ್ತು, ಕಾಡುಗಳಿದ್ವು, ಗದ್ದೆಗಳಿದ್ವು, ತೋಡುಗಳಿದ್ವು. ಆದರೆ ಈಗಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟನೇ. ಅದರಿಂದ ನಾವೇನು ಮಾಡಿದ್ವಿ, ಇದಕ್ಕೆ ಒಂದು ಕಂಟ್ರಿ ಕಿಚನ್ ಅಂತ ಹೇಳಿ ಒಂದು ಆ್ಯಡ್ ಮಾಡ್ಕೊಂಡ್ವಿ ನಾವು. ಇದನ್ನು ಕೂಡ ನಾವು ವಾಸ್ತವ ಚರ್ಚೆ ಮಾಡಿ ಆ್ಯಡ್ ಮಾಡಿದಂತಹ ಒಂದು ವ್ಯವಸ್ಥೆ ಅದು. ನಾವು ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಈ ಮನೆತನದಲ್ಲಿರುವಂತಹ ಒಂದು ಶ್ರೇಷ್ಠವಾದ ಮನೆತನ ಆಗಿರೋದು, ಇದರಲ್ಲಿರುವಂಥ ದೈವಗಳಿಗೆ ಭಾಳ ಶುದ್ಧತೆಯಿಂದ ಇರ್ತದೆ. ಮನೆ ಒಳಗಡೆ ಇರುವಂಥ ಅದಕ್ಕೋಸ್ಕರ ನಾವು ಅದಕ್ಕೆ ಸೆಪರೇಟಾಗಿ ಒಂದು ಕೋಣೆ ಮಾಡಿರೋದು. ಅದು ಒಂದು ವೇಳೆ ಹಾಲಲ್ಲಿದ್ದರೆ ನಾವು ಈ ಅಶುದ್ಧ ಆದಾಗ ಯಾರದೇ ಅಶುದ್ಧ ಇರ್ಬೋದು, ಒಂದು ನಾವು ಅದಕ್ಕೇನು ಹೇಳ್ತೀವಿ ಸೂತಕ ಹೇಳ್ಬೋದು, ಅಥವಾ ಯಾರಾದರೂ ಹೆರಿದಾಗ ಅಮೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾವು ಇದು ಮಾಡೋಕ್ಕೆ ನಾವೇನು ಮಾಡಿದ್ವಿ, ಹಿಂದಿನ ಕಾಲದಲ್ಲೆಲ್ಲ ಅದಕ್ಕೆ ತಕ್ಕಂಥ ವ್ಯವಸ್ಥೆ ಇತ್ತು. ಬಟ್ ಈಗಿನ ಕಾಲಕ್ಕೆ ಒಂದು ಅದಕ್ಕೆ ಅನುಗುಣವಾಗಿ ವ್ಯವಸ್ಥಿತವಾಗಿ ಇರಬೇಕು ಅಂತ ಹೇಳಿ ಅದಕ್ಕೆ ನಾವು ಕಂಟ್ರಿ ಕಿಚನ್ ಮಾಡಿದ್ವಿ. ಕಂಟ್ರಿ ಕಿಚನಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಅಲ್ಲಿ ಮಲಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ, ವಾಶ್ರೂಮ್ಗೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಅಲ್ಲಿ ಅಡುಗೆ ಮಾಡೋಕ್ಕೆ ನೀವು ಅಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಹಳೆ ಕಾಲದ್ದೇ ಕಟ್ಟಿಗೆಯ ಅಡುಗೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು. ಈಗ ಇದೆ, ಯಾಕೆಂದರೆ ಅದು ಕೂಡ ಇರಲಿ, ನಾವು ನಮ್ಮ ನಂತರ ಮುಂದೆ ಬರುವಂಥ ಜನಾಂಗಗಳಿಗೆ ಅದನ್ನು ತಿಳಿಸ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಈಗ ಇದು ಮನೆ ಹೊರಗಡೆಯಿಂದ ಹಳೆ ಮನೆ ಸೇಮ್ ಹೀಗೆ ಇತ್ತು, ಆಗ ಹೀಗೆ ಸೇಮ್ ಹೀಗೆ ಅದನ್ನೇ ಮಾಡರ್ನ್ ಆಗಿ ಮಾಡರ್ನ್ ಅಂತ ಸ್ವಲ್ಪ ಆ ರೀತಿ ಹೋಲಿಕೆ ಆಗೋ ಥರ ನೀವು ಹೌದು ಕಟ್ಟಿದ್ದೀರಾ. ಯಾಕೆಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟು ಕೂಡ ನಾವು ಹಳೆ ಕಾಲದವರಲ್ಲ. ಹೌದು, ನಾವು ಹೊಸ ಚಿಂತನೆಯಲ್ಲಿರುವವರು. ಹಳೆಯದನ್ನು ಅಳವಡಿಸ್ಕೊಂಡು ನಾವು ಹೊಸ ಚಿಂತನೆಗೆ ಹೋಗಿದಂಥ ವ್ಯವಸ್ಥೆ ಅದು. ಆದ್ದರಿಂದ ಆದಷ್ಟು ಹಳೆಯ ಒಂದು ವ್ಯವಸ್ಥೆಯನ್ನೇ ನಾವು ಇಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದರಲ್ಲಿ ಸ್ವಲ್ಪ ನಮ್ಮ ಚಿಂತನೆಗಳು ಹೋಗ್ತಾ ಸ್ವಲ್ಪ ಒಂದು ಮಾಡರ್ನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದು ಮಾಡರ್ನ್ ಅಲ್ಲ ಇದು. ಯಾಕೆಂದ್ರೆ ನಾನು ಈ ಒಂದು ವ್ಯವಸ್ಥೆಗೆ ಕಾರ್ಯದರ್ಶಿ ಇರೋದ್ರಿಂದ ನನ್ನ ಮೊದಲಿನಿಂದಲೂ ಕಾನ್ಸೆಪ್ಟ್ ಇದ್ದಿದ್ದು ಹಳೆ ಮನೆಯೇ ಅಂತ. ನನ್ನ ಮೊದಲಿನಿಂದಲೂ ಕಾನ್ಸೆಪ್ಟ್ ನಾನು ಹಳೆ ಮನೆಯೇ ರಿಪೇರಿ ಮಾಡಬೇಕು ಅಂತ ಹೇಳಿ ಹೊರಟವ ನಾನು. ಅದು ಒಂದು ಸೈಡ್ ಬಿದ್ದೋಯ್ತು, ಆಮೇಲೆ ನಮಗೆ ನುಡಿಯಾಯಿತು ದೇವರದು. ಅದರಿಂದಾಗಿ ಇನ್ನೊಂದು ಏನಂದರೆ ಸ್ವಲ್ಪ ಮುಂದೆ ಇತ್ತು ಇದು ಮನೆ, ಆವರಣ ಸ್ವಲ್ಪ ಸಣ್ಣದಾಗಿತ್ತು, ಹಿಂದೆ ಭಾಳ ಜಾಗ ಇತ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ಹಿಂದೆ ತಗೊಂಡು ಮುಂದಿಗಡೆ ಆವರಣ ಜಾಸ್ತಿ ಮಾಡಿ ಹಳೇ ಕಾನ್ಸೆಪ್ಟಲ್ಲೇ ಮಾಡಿರುವಂಥ. ಈಗ ಸಾಧಾರಣ ಒಂದು ಎಷ್ಟು ಜನ ಇರ್ಬೋದು ಸರ್ ನಿಮ್ಮ ಈಗ ಒಂದು ಕುಟುಂಬ ಅಂತ ಈಗ ತಗೊಂಡ್ರೆ ದೊಡ್ಡ ಕುಟುಂಬ ಆಗಿದೆ, ದೊಡ್ಡ ಮನೆಯಲ್ಲಿ ದೊಡ್ಡ ಕುಟುಂಬ, ಎಷ್ಟು ಜನ ಇರ್ಬೋದು ಒಂದು ಅಂದಾಜು? ನೋಡಿ ಇದೊಂದು ನಾನೊಂದು ಭಾಳ ಒಂದು ಏನಂದರೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರು, ಕರೆಕ್ಟ್ ಅಲ್ವಾ? ತುಂಬು ಕುಟುಂಬ, ಭಾಳ ಜನ, ಭಾಳ ಮಕ್ಕಳು, ಒಳಗಡೆ ಏನೇ ಇರಲಿ, ಬಟ್ ಬಹಳ ದೊಡ್ಡ ಕುಟುಂಬ, ಎಲ್ಲರೂ ಒಟ್ಟಿಗೆ ವ್ಯವಸ್ಥೆ. ಆಮೇಲೆ ಬರ್ತಾ ಎಲ್ಲ ಡಿಸ್ಕನೆಕ್ಟ್ ಆಯಿತು. ನಮ್ಮ ಕುಟುಂಬದಲ್ಲೂ ಕೂಡ ಹಾಗೆ ವ್ಯವಸ್ಥೆ ಆಯಿತು. ನಮ್ಮ ಕುಟುಂಬನೂ ಕೂಡ ಬಹಳ ದೊಡ್ಡದು ಕುಟುಂಬ. ಇವಾಗಲೂ ನಾವೀಗ ಫ್ಯಾಮಿಲಿ ಟ್ರೀ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲಿಂದ ಬಂತು ನಮ್ಗೆ ಗೊತ್ತಿರುವಂಗೆ, ನಮಗೆ 800 ವರ್ಷದೆಲ್ಲ ಹಳೆ ಬರೋದು ನಮ್ಗೆ ಗೊತ್ತಿಲ್ಲ. ನಮಗೇನು ನಮ್ಮ ಹಿರಿಯರಿಗೆ ಏನು ಗೊತ್ತಿದೆ ಅದರ ಮುಖಾಂತರ ನಾವು ಫ್ಯಾಮಿಲಿ ಟ್ರೀ ಮಾಡಿದ್ದೀವಿ. ಆ ಫ್ಯಾಮಿಲಿ ಟ್ರೀ ಪ್ರಕಾರ 540 ಜನ ಇದ್ದಾರೆ ಇವಾಗ ಸದ್ಯಕ್ಕೆ. ಬಟ್ ಅದರಲ್ಲೂ ಕೂಡ ನಾವು ಗಂಡು ಮಕ್ಕಳ ಒಂದು ಸಂತತಿಯನ್ನು ನಾವು ತೋರಿಸಲ್ಲ ಅದರಲ್ಲಿ. ಯಾಕೆಂದರೆ ಇದು ಅಳಿಯ ಕಟ್ಟು ಸಂತಾನದ ಒಂದು ವ್ಯವಸ್ಥೆ ಇರೋದ್ರಿಂದ ಸೌತ್ ಕೆನಡಾದಲ್ಲಿ ಅದು ಬಹಳ ಮುಖ್ಯವಾದಂತೂ ನಾನು ಹೇಳ್ಬೇಕು. ಪ್ರಾಮುಖ್ಯತೆ ಇರಬೇಕು. ಯಾಕೆಂದರೆ ನಮ್ಮ ಒಂದು ಮನೆತನ ಅಥವಾ ಮನೆ ಒಂದು ಆ ಒಂದು ಸ್ಥಿತಿಗೆ ಬರೋಕ್ಕೂ ಕೂಡ ಕಾರಣ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಆ ಹೆಣ್ಣು ಮನೆಯನ್ನು ಅವ್ಯವಸ್ಥೆಗೆ ತರಕ್ಕೆ ಬಿಡಲ್ಲ. ಆ ಒಂದು ಕಾನ್ಸೆಪ್ಟಲ್ಲಿ ಹಿರಿಯರು ಮಾಡಿದಂಥ ಒಂದು ಪದ್ಧತಿ ಅಳಿಯ ಕಟ್ಟು ಸಂತಾನ ಅಂತ ಭಾಳ ಒಳ್ಳೆಯ ಅದು ಚಿಂತನೆ ಅಂತ. ಆದ್ದರಿಂದ ನಾವು ಆ ಫ್ಯಾಮಿಲಿ ಟ್ರೀಯಲ್ಲಿ ಅಳಿಯ ಕಟ್ಟು ಸಂತಾನದ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಒಂದು ಗಂಡಿನ ಮಕ್ಕಳನ್ನು ನಾವು ತೋರ್ಸಕ್ಕೆ ಹೋಗಿಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡಿದ್ದೀವಿ. ಅದನ್ನು ಇಟ್ಕೊಂಡ್ರೆ ನಮಗೆ ಈಗ ಒಂದು 540 ಜನ ನಾವು ಇವಾಗ ಇದ್ದೀವಿ. ನಾಳೆ ಫಂಕ್ಷನ್ಗೆ ನಮ್ಮದೇ ಒಂದು 540 ಜನ ನಾವು ಬರ್ತೀವಿ ಸರ್. ಮತ್ತೆ ನಾವು ಕೇಳಿದ್ವಿ ಸಿಂಪಲ್ ಸ್ಟಾರ್ ಅವರು ಈ ಮೂಲ ಮನೆತನಕ್ಕೆ ಸೇರಿದವರು ಅಂತ. ಹೌದು, ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ತಂದೆ ನಮ್ಮ ಮನೆತನ, ನಮ್ಮ ತಾಯಿಯ ಮಾವ ಆಗ್ತಾರವರು.
ಅದೇನಾಯ್ತು ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ತುಂಬ ಕುಟುಂಬ ಇದ್ದಾಗ ಭಾಳ ಹಳೆಯ ಕುಟುಂಬ ವ್ಯವಸ್ಥೆಯಲ್ಲಿ ಕ್ರಮೇಣ ಡಿವೈಡ್ ಆದಾಗ ಕುಟುಂಬಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮದ್ರಲ್ಲಿ 3 ಕವರ್ ಆಗಿ ಡಿವೈಡ್ ಆಯಿತು. ನಮ್ಗೆ ತಿಳಿದಂಗೆ ತುಂಬ ಇರ್ಬೋದು, ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಗೆ ಈಗ ತಿಳಿದಂಗೆ 3 ಕವರ್ ಆಗಿ ಅದರಲ್ಲಿ ಒಂದು ಕವರು ನಮ್ಮ ರಕ್ಷಿತ್ ಶೆಟ್ಟಿ ಅವರ ತಂದೆಯ ಫ್ಯಾಮಿಲಿ. ಸೊ ಇದು ಅವರ ಮೂಲ ಮನೆ, ರಕ್ಷಿತ್ ಶೆಟ್ಟಿ ಅವರ ಮೂಲ ಮನೆ, ಅವರ ತಂದೆಯ ಮೂಲ ಮನೆ ಇದೆ. ಆ ಹಳೆಯೂರು ದೊಡ್ಡ ಮನೆ ಅಂತ ಹೇಳಿ ಯಾರ್ಯಾರ ಕುಟುಂಬದ ಒಂದು ವ್ಯವಸ್ಥೆ ಇದೆಯೋ ಅದಕ್ಕೆ ಮೂಲ ಮನೆ ಇದೆ. ಆಮೇಲೆ ಕಾಲಕ್ರಮೇಣ ಅವರಿಗೆ ಡಿವೈಡ್ ಆಗಿ ಹೋದಾಗ ಅವ್ರ ಮನೆ ಕಟ್ಕೊಂಡಿದ್ದಾರೆ. ಬಟ್ ಇವಾಗಲೂ ಅವರಿಗೆ ದೇವರು, ದೈವಗಳು ಅಥವಾ ಯಾವುದೇ ಒಂದು ಪೂಜಾ ಒಂದು ವ್ಯವಸ್ಥೆ ಈ ಮನೆಯಿಂದಲೇ ಅವ್ರು ಬರೋದು, ಈ ಮನೆಗೇ ಬರೋದು. ಅವರು ನಾಳಿನ ಕಾರ್ಯಕ್ರಮಕ್ಕೆ ರಕ್ಷಿತ್ ಶೆಟ್ಟಿ ನಾಳಿನ ಕಾರ್ಯಕ್ರಮಕ್ಕೂ ಕೂಡ ನಾವು ಕಳೆದ ವರ್ಷ ನಾವು ಶುರು ಮಾಡಿದಾಗ ಏನೇನೆಲ್ಲ ಪೂಜಾ ವ್ಯವಸ್ಥೆಗಳಿರ್ತವೋ ಅದಕ್ಕೆ ಎಲ್ಲದಕ್ಕೂ ಕೂಡ ಅವರ ತಂದೆ ತಾಯಿನೇ ನಾವು, ಯಾಕೆಂದರೆ ಅವರೇ ನಮ್ಗೆ ಈಗ ಹಿರಿ ತಲೆ ಅಂದರೆ ನಮ್ಮ ಶ್ರೀಧರ್ ಶೆಟ್ಟಿ ಹಾಗೂ ಅವರ ಶ್ರೀಧರ್ ಶೆಟ್ಟಿ ಅವರೇ ನಮಗೆ ಹಿರಿ ಫ್ಯಾಮಿಲಿ. ಶ್ರೀಧರ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವರ ತಂದೆ ಅವರೇ. ನಾಡಿದ್ದು ಕೂಡ ನಮ್ಮ ಈ ದೈವದ ಎಲ್ಲ ವ್ಯವಸ್ಥೆಗೆ ಕೂಡ ಪ್ರಧಾನವಾಗಿ ಪೂಜೆ ಕೂತ್ಕೊಳ್ತಾರೆ. ಸರ್, ಈಗ ನಾಡ್ದು ಕಾರ್ಯಕ್ರಮ ಯಾವ ಥರ ಇರುತ್ತೆ ಅಂತೇಳಿ? ನಾಡಿದ್ದು ನೋಡಿ, ನಮ್ಮದು 16ರಿಂದ ಶುರುವಾಗುತ್ತೆ. 16ರಿಂದ 2 ವಾರಗಳ ಫಂಕ್ಷನ್ ಇದೆ ಇಲ್ಲಿ. 2 ವಾರದ ಫಂಕ್ಷನ್ ಇದೆ. ಯಾಕೆಂದರೆ ನಮಗೆ ಒಂದು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಈ ಒಂದು ಮನೆ ಕಾರಣ, ಈ ಮನೆ ಒಂದು ಆಗಲಿಕ್ಕೆ ಒನ್ ಆಫ್ ದ ರೀಸನ್ ನಮ್ಮ ಇಲ್ಲಿ ಊರಿನ ಒಂದು ಬಬ್ಬುಸ್ವಾಮಿ ದೈವ ಕೂಡ. ಅದು ಇಲ್ಲಿ ಹಾಲು ಅಂದರೆ ಅದು ಪ್ರತಿ 2 ವರ್ಷಕ್ಕೊಮ್ಮೆ ನೇಮೋತ್ಸವ ಇದೆ. ನೇಮೋತ್ಸವ ಆದಮೇಲೆ ಮರು ದಿವಸ ದೊಡ್ಡ ಮನೆತನದ ಮನೆಗೆ ಹಾಲು ಕುಡಿಲಿಕ್ಕೆ ಬರುತ್ತೆ. ಅದು ಇವಾಗಲೂ ವ್ಯವಸ್ಥೆ ಇದೆ, ಅದು ಅಚ್ಚುಕಟ್ಟಾಗಿ ಇವಾಗಲೂ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಬಂದಾಗ ಒಂದು ಮನೆಯ ಒಂದು ಸೈಡಿನ ಮನೆ ಬಿದ್ದೋಗಿತ್ತು. ಅದನ್ನು ನೋಡಿಬಿಟ್ಟು ಅದಕ್ಕೂ ಕೂಡ ಬೇಜಾರಾಗಿ ಅದೊಂದು ಯಾಕೆ ನೀವು ಮಾಡಿಲ್ಲ ಅಂತ ಹೇಳಿ ನಮ್ಮನ್ನು ಕೇಳಿದಾಗ ನಾವು ಮತ್ತು ಕುಟುಂಬಗಳೆಲ್ಲ ಸೇರಿ ಈ ಥರ ಒಂದು ಚರ್ಚೆ ಮಾಡಿ ಜೀರ್ಣೋದ್ಧಾರಕ್ಕೆ ನಾವು ಪ್ಲ್ಯಾನ್ ಮಾಡಿರೋದು. ಆದ್ದರಿಂದ ನಾವು ಈ ಒಂದು ನಾಡಿನ ಕಾರ್ಯಕ್ರಮಕ್ಕೆ ಡೇಟ್ ಇಡೋಕ್ಕೂ ಕೂಡ ಅದೂ ಒಂದು ಕಾರಣ. ಯಾಕೆಂದರೆ ಜನವರಿ 27-28ಕ್ಕೆ ಅದು ವರ್ಷವೂ ಕೂಡ ಬುಕ್ ಆಗಿಬಿಟ್ಟಿದೆ. ಆ ಡೇಟು ಆ ಬಬ್ಬುಸ್ವಾಮಿ ದೈವದ ಒಂದು ನೇಮೋತ್ಸವಕ್ಕೆ ಬುಕ್ ಆಗಿಬಿಟ್ಟಿತ್ತು. ಸೊ ನಾವೇನು ಚಿಂತನೆ ಮಾಡಿದ್ವಿ ಅಂದರೆ, ಇನ್ನು ಏಪ್ರಿಲ್ ಮೇಗೆ ಅಂತ ಹೇಳಿದ್ರೆ ಬಬ್ಬುಸ್ವಾಮಿ ಮತ್ತೆ ನಮಗೆ ಸಿಗುವುದು 2 ವರ್ಷ ನಂತರ. ಹೌದು. ಆವಾಗ ಮನೆಯ ನಾವು ಪುನಃ ಹೊಸದಾಗಿ ಅವನಿಗೆ ಕಾಣೋಕ್ಕೆ ಭಾಳ ಕಷ್ಟ ಇರುತ್ತೆ. ಹೌದು. ಆದ್ದರಿಂದ ಏನು ಮಾಡಿದ್ವಿ ನಾವು, ಅವರ ಒಂದು ನೇಮೋತ್ಸವಕ್ಕಿಂತ ಮುಂಚೆನೇ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ. ಅದು ನಮಗೆ ಪರ್ಯಾಯದ ದಿವಸ ಅಂದರೆ 16ರಿಂದ ಶುರು ಆಗುತ್ವಿ. 16 ನೈಟ್. ಈ ಬಾರಿ 16-17 ಈ ಬಾರಿ ಬಬ್ಬುಸ್ವಾಮಿ ನುಡಿ ಕೊಟ್ಟಂತೆ ಹೊಸ ಮನೆಗೇನೆ ಬಬ್ಬುಸ್ವಾಮಿ ನುಡಿ ಕೊಟ್ಟು ಒಂದು ನೇಮೋತ್ಸವದಲ್ಲಿ ನುಡಿ ಕೊಟ್ಟು ಇನ್ನೊಂದು ನೇಮೋತ್ಸವದಲ್ಲಿ ನಾವು ಮನೆ ಕಟ್ಟಿದ್ವಿ. ಹೊಸ ಮನೆಗೇನೆ ಹಾಲು ಕುಡಿಲಿಕ್ಕೆ ಬರುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ನಮ್ಮ ಒಂದು ತಿಳಿದಂಗೆ ಭಾಳ ಒಂದು ಬಬ್ಬುಸ್ವಾಮಿ ಇದಕ್ಕೆ ಭಾಳ ಸಂತೋಷ ಪಡ್ತಾರೆ, ಭಾಳ ಒಂದು ಒಳ್ಳೆಯ ನುಡಿ ಕೊಡ್ತಾರೆ ಅಂತ ಹೇಳಿ ನಾವು ಕುಟುಂಬ ಸಮೇತರಾಗಿ ಎಲ್ಲರೂ ಕಾಯ್ತಾ ಇದ್ದೀವಿ. ಅದು ಬಂದುಬಿಟ್ಟು 28 ಸಂಡೇ ಬೆಳಿಗ್ಗೆ ಬರುವಂಥ ಒಂದು ವ್ಯವಸ್ಥೆ. ಅದರಿಂದ 16ಕ್ಕೆ ಶುರು ಆಗುತ್ತೆ. 16-17 ನಾವು ಗೃಹ ಪೂಜೆಗಳು ಶುರುವಾಗುತ್ತೆ. 17ಕ್ಕೆ ಗೃಹ ಪ್ರವೇಶ ಮತ್ತು ದೈವ ಪ್ರತಿಷ್ಠೆ, ಪುನರ್ ಪ್ರತಿಷ್ಠೆ ಇದೆ. 17 ಸಂಜೆ ಗೋಂದುಲು ಸೇವೆ ಅಂತೇಳಿ. ನೋಡಿ, ಇದು ಯಾರು ಎಲ್ಲಿನೂ ಮಾಡಲ್ಲ. ಇದು ಭಾಳ ಆ ಥರ ಮನೆತನಗಳಲ್ಲಿ ಮಾತ್ರ ಮಾಡೋದು. ಗೋಂದುಲು ಸೇವೆ ಕೋಲಕ್ಕಿಂತ ಹಿಂದೆ ಎಲ್ಲಿನೂ ಆಗಲ್ಲ. ನಮ್ಮ ಈ ಮನೆತನದಲ್ಲಿ ಮಾತ್ರ ಮಾಡಲೇಬೇಕು ನಾವು. ಒಂದು ದೇವಿ ಬರ್ತಾರೆ, ಮರಾಠಿಗರು ದೇವಿ ಬಂದು ಇಲ್ಲಿ ಬಂದು ನೃತ್ಯಗಳನ್ನೆಲ್ಲ ಮಾಡಿ ಒಂದು 3-4 ಗಂಟೆಯ ಅವರ ಒಂದು ಫಂಕ್ಷನ್ ಇದೆ. ಅದು ಗದ್ದಿಗೆ ಮುಖಾಂತರ ಬಂದು ನೇಮೋತ್ಸವಕ್ಕಿಂತ ಮುಂಚೆ ನಾವು ದೇವಿಗೆ ಒಂದು ಕೊಡುವಂಥ ಪೂಜೆ ಮನೆಗೆ ಬಂದು ಮಾಡುತ್ತೆ. 17ನೇ ಸಾಯಂಕಾಲ. 18ಕ್ಕೆ ಬೆಳಿಗ್ಗೆ ಭಂಡಾರ ಹೊರಡುತ್ತೆ ದೈವಗಳ. ಸಾಯಂಕಾಲ ನೇಮೋತ್ಸವ ಆಗುತ್ತೆ. 19ಕ್ಕೂ ಕೂಡ ಅದು ಕಂಟಿನ್ಯೂ ಆಗಿ ಮಧ್ಯಾಹ್ನದವರೆಗೆ ಇರುತ್ತೆ. 20ಕ್ಕೆ ಏನು ಕಾರ್ಯಕ್ರಮ ಇರಲ್ಲ. 21ಕ್ಕೆ ಏನಾಗುತ್ತೆ ಅಂದರೆ, ನಮ್ಮದು ಈ ವ್ಯವಸ್ಥೆ ಆದಮೇಲೆ ಒಂದು ಬಲಿ ಕೊಡುವಂಥ ವ್ಯವಸ್ಥೆ ಇದೆ. ಅಂದರೆ ದೇವರಿಗೆ ಒಂದು ನೈವೇದ್ಯ ಇದು ಕೋಳಿಗಳನ್ನಿಟ್ಟು ಅದಕ್ಕೆ ನಾವು ತಂಬಿಲೆ ಸೇವೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ. 23ಕ್ಕೆ 22ಕ್ಕೆ ಏನಿಲ್ಲ, 23ಕ್ಕೆ ಏನಿಲ್ಲ, 24ಕ್ಕೆ ನಮ್ಮ ಒಂದು ಹರಕೆಯ ಒಂದು ಯಕ್ಷಗಾನ ಸೇವೆ ಇದೆ. ಕಟೀಲು ಮೇಳ ದೇವಿ ಮಾತು. ಆಮೇಲೆ 25ಕ್ಕೆ ಏನಿಲ್ಲ, 26ಕ್ಕೆ ಏನಿಲ್ಲ, 27-28 ಬಬ್ಬುಸ್ವಾಮಿಯ ನೇಮೋತ್ಸವ. ಬಬ್ಬುಸ್ವಾಮಿ ಹಾಲು ಕುಡಿಯಲು ಬರುವಂಥ ವ್ಯವಸ್ಥೆ ಇದೆ. ಇದು ಇಷ್ಟು ಒಂದು 2 ವಾರಗಳ ಸುದೀರ್ಘ ಒಂದು ನಮ್ಮ ಒಂದು
ಕಾರ್ಯಕ್ರಮಗಳಿವೆ. ಸರ್ ತುಂಬ ಧನ್ಯವಾದಗಳು ನಿಮಗೆ ಒಂದಷ್ಟು ಮಾಹಿತಿ ನಮಗೆ ನೀಡಿದ್ದಕ್ಕಾಗಿ. ಮತ್ತು ನಿಮ್ಮಿಂದ ನಿಮ್ಮ ಈ ಒಂದು ಮನೆತನದಿಂದ ಇನ್ನಷ್ಟು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ಇಲ್ಲ, ಸಮಾಜಕ್ಕೆ ಅಲ್ಲ, ನಮಗೆ ಮೆಸೇಜ್ ಇದೆ. ಹೌದು. ನೋಡಿ, ನಾವು ಡಿಸ್ಕನೆಕ್ಟ್ ಆಗಿದ್ವಿ ಒಂದು ಎರಡು ವರ್ಷದ ಹಿಂದಿಗಡೆಯಲ್ಲೇ ನಾವು ಡಿಸ್ಕನೆಕ್ಟೆಡ್. ಯಾರೋ ಒಬ್ಬರು ಫಂಕ್ಷನ್ ಮಾಡ್ತಾರೆ, ಯಾರು ಅಂತಲೇ ನಮಗೆ ಪರಿಚಯ ಇರಲ್ಲ, ನಾವು ಹೋಗಿರ್ತೀವಿ, ಬಟ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್. ಇವಾಗ ಏನಾಗಿದೆ ಅಂದರೆ ನೋಡಿ, ಈ ವ್ಯವಸ್ಥೆ ನಮ್ಮ ಕಳೆದ 2 ವರ್ಷಗಳಿಂದ ಈ 3 ಕುಟುಂಬಗಳು ಸಾಧಾರಣ 500-600 ಜನಗಳನ್ನು ಒಂದೇ ಮನಸ್ಥಿತಿಗೆ, ಅಂದರೆ ಎಲ್ಲರದ್ದು ಫೋಕಸ್ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಲೆವೆಲಿಗೆ ಬಂದಿದೆ. ನಾಡಿದ್ದು ನಾವು ಕಾರ್ಯಕ್ರಮ ಆಗಲು ಕೂಡ ಎಲ್ಲರೂ ಇಲ್ಲಿ ಬಂದು ಸೇರ್ತಾರೆ, ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ. ನಾವು ವಾಪಸ್ ಒಂದು ಕುಟುಂಬ ಆಗಿ ನಾವು ಬರ್ತೀವಿ ಅಂತೇಳಿ ನಂಬಿಕೆ ನಮಗಿದೆ. ಆದ್ದರಿಂದ ಇದು ನಮಗೆ ಒಂದು ಒಳ್ಳೆಯ ಮೆಸೇಜ್. ಇನ್ನೊಂದು ಏನಂದರೆ, ನಾವು ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ, ನಮ್ಮ ಜನ್ರೇಷನ್ಗೆ ಏನು ಹಿಂದಿನ ಕಾಲದವ್ರು ಕೊಟ್ಟಿದ್ರು, ನಾವು ಮುಂದಿನ ಜನ್ರೇಷನ್ಗೆ ಕೊಡುವಂಥ ನಾವು ವ್ಯವಸ್ಥೆ ಮಾಡಿದ್ವಿ. ಹಳೆಯೂರು ದೊಡ್ಡ ಮನೆಯಿಂದ ಒಂದೊಳ್ಳೆ ಮಾದರಿಯ ಕೆಲಸ ಇದು. ಎಲ್ಲರೂ ಇದನ್ನು ಈ ಥರ ಒಂದು ಅಳವಡಿಸಲಿ ಅಂತ ಹೇಳ್ತಾ, ನಮಸ್ತೆ ಸರ್. ನಮಸ್ತೆ, ಧನ್ಯವಾದ.